ಎಲ್ಲ ವಿವಾದಕ್ಕೆ ಕಾರಣವಾದದ್ದು ಅಥವಾ ವಿವಾದವನ್ನು ಸೃಷ್ಟಿ ಮಾಡಿದವರು ಬೆರಳು ತೋರಿಸಿದ್ದು ಆಜಾನ್ ಬಗ್ಗೆ. ಮಸೀದಿಗಳಲ್ಲಿ ದಿನದಲ್ಲಿ 5 ಬಾರಿ ಆಜಾನ್ ಆಗುತ್ತೆ. ಎಸ್ ತಮ್ಮಣ್ಣ ಶೆಟ್ಟರೆ, ನೀವೊಂದು ಗ್ರಾಮೀಣ ಪ್ರದೇಶದಿಂದ ಮೂಲವಾಗಿ ಬಂದವರು ಒಂದು ಆಜಾನ್ನ ಜೊತೆಗೆ ಇಡೀ ಊರಿನ ಜನ ಬದುಕಿದ್ದು ಇರಲಿಲ್ವೇ? ಒಂದು ಆಜಾನ್ ಅಷ್ಟರ ಮಟ್ಟಿಗೆ ತೀವ್ರವಾಗಿ ತೊಂದರೆ ಕೊಟ್ಟಿತ್ತ ಇನ್ನೊಬ್ಬನ ಬದುಕಿಗೆ? ಇಲ್ಲಿ ವಿಚಾರ ಅಂದರೆ ಬಹುಶಃ ಈ ಮೈಕ್ಗಳು ಒಂದು ಧಾರ್ಮಿಕತೆಯ ಒಂದು ಅಂಗ ಅಂತೂ ಅಲ್ಲ. ಹಾಗಂತೇಳಿ ತಾಂತ್ರಿಕತೆ ಬೆಳೆದಾಗ ಸಾಮಾಜಿಕ ಜೀವನ ಇದು ಬೇರ್ಪಡೆಗೊಂಡು ಇದರೊಂದು ಅಂಗ ಆಗ್ತಾ ಇದೆ. ತುಳುವಲ್ಲಿ ಮಾತಾಡಲ್ಲ ಸರ್, ಕನ್ನಡದಲ್ಲಿ? ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ತುಳುವಲ್ಲಿ ಮಾತಾಡಿದ್ರೆ ನಾವು ಬೇರೆ ಸಂದರ್ಭದಲ್ಲಿ ಮಾತಾಡೋದು. ಇಲ್ಲಿ ಅಲ್ಲ, ಇದು ಏನಂತ ಹೇಳಿದ್ರೆ ನೋಡಿ, ಇದು ಧಾರ್ಮಿಕತೆಯ ಭಾಗ ಅಲ್ಲ. ಹಾಗಂತೇಳಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮೈಕ್ ಎಂಬುದನ್ನ ನಾವು ಭಾರಿ ಹಗುರವಾಗಿ ತಗೊಳ್ಳಿಕ್ಕಿಲ್ಲ. ಸಾಧಾರಣ ಒಂದು 100 ವರ್ಷಗಳಿಂದ ಇದನ್ನು ಗಮನಿಸಿದಾಗ ನಾವೀಗ ಉದಾಹರಣೆಗೆ ನೋಡ್ಬೋದು. ಈಗ ಒಂದು ಮೈಕ್ ಎಂಬುದು ಆಂಬುಲೆನ್ಸ್ ಅಲ್ಲಿದೆ, ಮೈಕ್ ಎಂಬುದು ದೇವಸ್ಥಾನದಲ್ಲಿದೆ, ಮೈಕ್ ಎಂಬುದು ಒಂದು ಪೊಲೀಸ್ ಗಾಡಿಯ ಮೇಲಿದೆ, ಮೈಕ್ ಎಂಬುದು ಒಂದು ಕಾರ್ಖಾನೆಯ ಮೇಲಿದೆ, ಮೈಕ್ ಎಂಬುದು ಏನೇ ಒಂದು ತೊಂದರೆ ಆದಾಗ ಅದನ್ನ ತಿಳಿಸುವಂತ ಒಂದು ಸಮಯದಲ್ಲೂ ಅನೌನ್ಸ್ ಮಾಡ್ಲಿಕ್ಕೂ ಬೇಕಾಗುವಂತ ಮೈಕ್. ಈ ಮೈಕ್ ಅನ್ನ ನಾವು ಇವತ್ತು ನೋಡಿ, ಹಳೆಯ ಕಾಲದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಚಿಕ್ಕಂದಿರುವಾಗ ಮೈಕ್ ಇಡೋದು ಒಂದು ಸಂಭ್ರಮಕ್ಕೆ, ಇನ್ನೊಂದು ದಾರಿ ಗೊತ್ತಾಗದವನಿಗೆ ಶಬ್ದದೊಂದಿಗೆ ಇಂಥ ಕಡೆ ಕಾರ್ಯಕ್ರಮ ಇದೆ ಅಂತೇಳಿ ಮೈಕ್ ಸೂಚಿಸುವಂಥ ದಾರಿ ತೋರಿಸ್ತಿತ್ತು ಎಂಬುದು ಕೇಳುವಂಥ ಒಂದು ಮಾತಿತ್ತು. ಹಾಗಾದ್ರೆ ಮೈಕ್ ಎಂಬುದು ಇವತ್ತಿನ ಅವಶ್ಯಕತೆ ನೋಡಿದಾಗ ಮೈಕ್ ಈಗ ನೋಡಿ, ನಾನು ಉದಾಹರಣೆಗೆ ಪಟ್ಲ ಸತೀಶ್ ಶೆಟ್ಟಿ ಯಾರಂತ ನನಗೆ ಪರಿಚಯ ಇಲ್ಲ, ಬಟ್ ಅವರ ಹಾಡಿನ ಅಭಿಮಾನಿ ನಾನು. ಈಗ ಇನ್ನೊಬ್ರು, ಈಗ ದಾರೇಶ್ವರ ಇರ್ಬೋದು, ನಾವುಡರ್ ಇರ್ಬೋದು, ಕಾಲಿಂಗ ನಾವುಡರ್ ಇರ್ಬೋದು, ಇಂಥ ಮಂಡೇಶ್ವರ ಇರ್ಬೋದು, ಎಲ್ಲರೂ ನೋಡಿ ಒಂದು ಕಡೆ ಹಾಡಿದ್ದನ್ನ ನಾವು ನೋಡಿದ ಈ ಮೈಕ್ ಎಂಬ ಒಂದು ವ್ಯವಸ್ಥೆ ಇದ್ದುದರಿಂದಲೇ ಇವತ್ತು ಈ ಪರಿಸ್ಥಿತಿ, ಇವತ್ತು ನಮಗೆ ಆ ಒಂದು ಅಭಿಮಾನ ಬಿಟ್ಟಿದೆ. ವ್ಯಕ್ತಿ ಇಲ್ಲದಿದ್ರು ವ್ಯಕ್ತಿಯ ಶಕ್ತಿ ನಮಗೆ ಗೊತ್ತಾದದ್ದು ಈ ಮೈಕಿನಿಂದಾಗಿ ಅಲ್ವೇ? ಹಾಗಾಗಿ ಇವತ್ತಿನ ಮೈಕ್ ಎಂಬುದನ್ನ ನಾವು ಈಗ ದೇವಸ್ಥಾನಗಳಲ್ಲಿ ಮೊನ್ನೆ ಆರಂಭಿಸಿದಂತಹ ಸುಪ್ರಭಾತ ಅದು ಏನಿದೆಯಾ, ನನಗೆ ಇನ್ನೊಬ್ಬರಿಗೆ ಅದರ ಅವಶ್ಯಕತೆ ಇದೆಯಾ ಇಲ್ಲವೋ ಗೊತ್ತಿಲ್ಲ. ಈಗ ನಮಗಂತೂ ಮೈಕಿನ ಅವಶ್ಯಕತೆ ಇದೆ. ಯಾಕಂತ ಹೇಳಿ ಈಗ ನಾನು ಮೂಲವಾಗಿರುವಂತ ಬಂದಿರುವಂತ ಪ್ರಶ್ನೆ, ಆಜಾನ್ ಅಥವಾ ತುಳುವಿನಲ್ಲಿ ಬಾಂಗ್, ಇದು ಹಳ್ಳಿಯಲ್ಲಿ ನೀವು ಗ್ರಾಮೀಣ ಪ್ರದೇಶದಿಂದ ಬಂದವರು, ಅದು ಇಷ್ಟು ಮಂದಿಗೆ ತೊಂದರೆ ಕೊಟ್ಟಿತ್ತು ನಿಮ್ಮ ಊರಿನಲ್ಲಿ ಅಂತ. ಸರ್, ಅದನ್ನು ನಾವು ನೋಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಈಗ ಒಂದು 35 ವರ್ಷಗಳ ಹಿಂದೆ ಸಾಧಾರಣ 4:15 ಗಂಟೆಯ ನಂತರ, ಆವಾಗ ಮೊಬೈಲ್ ಇಲ್ಲ, ನಮ್ಮ ಹತ್ರ ಗಡಿಯಾರ ಇಲ್ಲ, ನಮ್ಮ ಹತ್ರ ಯಾವುದೇ ಸಮಯ ನೋಡುವ ಪರಿಸ್ಥಿತಿ ಇಲ್ಲ, ಮೇಲೆ ಸೂರ್ಯನನ್ನು ನೋಡಿ ಸಮಯವನ್ನು ತೀರ್ಮಾನ ಮಾಡುವ ಸಮಯದಲ್ಲಿ ನನ್ನ ಅನುಭವದಲ್ಲಿ 4:15 ಗಂಟೆಗೆ ಎದ್ದು ಬಾಂಗನ್ನು ಕಾಯುವ ರೈತನಿದ್ದ. ಇನ್ನೊಂದು ಗದ್ದೆಯಿಂದ ಅವನು ನೇಜಿಯಿಂದ ಹೋಗುವಾಗ ಮತ್ತೆ ಬೆಳಿಗ್ಗೆ ಬರುವಾಗ ಈ ಭತ್ತದ ಸಮಯದಲ್ಲಿ, ಬೇರೆ ಬೇರೆ ಕೆಲಸದ ಸಮಯದಲ್ಲಿ ಎಲ್ಲ ಗ್ರಾಮೀಣ ಕುಲಕಸುಬು ಯಾರ ಹತ್ರ ಇದೆಯೋ ಗ್ರಾಮೀಣ ಜನತೆಯು ಈ ಬಾಂಗನ್ನ ಕೇಳಿ ಆ ಮೂಲಕ ಸಮಯವನ್ನು ಹೇಳುವಂಥದ್ದು, ಸಮಯ ಇಳಿಯುವಂಥದ್ದು ಸಹ ಇತ್ತು. ಧಾರ್ಮಿಕ ನಂಬಿಕೆ ಇಲ್ಲದಿದ್ರು ಒಂದು ಭಾವನಾತ್ಮಕ ಮತ್ತೆ ಆ ಸಮಯದ ಒಂದು ದೃಷ್ಟಿಯಲ್ಲಿ ಒಂದು ಬಾಂಗ್ ಮತ್ತೆ ಜನರಿಗೊಂದು ಸಂಬಂಧ ಇತ್ತು. ಯಾರು ತಕರಾರು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ತಕರಾರು ಮಾಡ್ಲಿಲ್ಲ ಯಾರು. ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಬರ್ತೇನೆ ಮೊಹಮ್ಮದ್ ಬಡ್ಡೂರ್ ಅವರೇ, ನಾವು ಕರಾವಳಿಯಲ್ಲಿ ನೋಡ್ತೇವೆ ಈ ಅಯ್ಯಪ್ಪ ಮಾಲಾ ವೃತಧಾರಿಗಳು ಶಬರಿಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಅನೇಕ ಪ್ರದೇಶಗಳಲ್ಲಿ ಸಣ್ಣ ಟೆಂಟ್ ಹಾಕಿ ಅಥವಾ ಸಣ್ಣ ಭಜನಾ ಮಂದಿರವನ್ನು ಬಳಸಿಕೊಂಡು ಆ ಒಂದು 48 ದಿವಸಗಳ ವ್ರತಾರಾಧನೆ ಸಂದರ್ಭದಲ್ಲಿ ಅಯ್ಯಪ್ಪ ಶ್ಲೋಕಗಳನ್ನೆಲ್ಲ ಮೈಕ ಮೂಲಕ ಹೇಳುವಂಥದ್ದು ಅಥವಾ ಬೆಳಿಗ್ಗೆ ಮೈಕನ್ನೆಲ್ಲ ಬಳಸುವಂಥದ್ದು. ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಊರಲ್ಲಿ ಕೂಡ ನೀವು ನೋಡಿರ್ಬೋದು. ಯಾರಾದರೂ ಮುಸ್ಲಿಮರಿಗೆ ಇದರಿಂದ ತಕರಾರಾಗಿ ಕಂಪ್ಲೇಂಟ್ ಮಾಡಿದ್ದಿತ್ತ? ನೋಡಿ, ಯಾವ ಧಾರ್ಮಿಕ ಕಾರ್ಯಕ್ರಮವಾದರೂ ಅಥವಾ ಅದರ ಧರ್ಮಾಚರಣೆಯಿಂದ ಇನ್ನೊಂದು ಧರ್ಮಕ್ಕೆ ಪೆಟ್ಟದ್ದು ಎಲ್ಲೂ ಇಲ್ಲ. ಆಜಾನ್ನಿಂದ ಹಿಂದೂಗಳಿಗೂ ತೊಂದರೆ ಆಗಲಿಲ್ಲ. ಭಜನೆ ಅಥವಾ ಕೋಲ ನೇಮಗಳಿಂದ ಆಟ
ಇದರಿಂದ ಮುಸ್ಲಿಮರಿಗೂ ತೊಂದರೆ ಆಗಲಿಲ್ಲ. ಯಾಕಂದರೆ ಅದು ಸಮಾಜದಲ್ಲಿ ಇರುವಂಥದ್ದೊಂದು, ಅದು ನಡೆಯುತ್ತಾ ಇರ್ತದೆ. ಇದರ ಹಿಂದೆ ಕಾಣದ ಕೈಗಳಿವೆ. ಯಾರಿಗೆ ಇಲ್ಲಿ ಹಿಂದೂ ಮುಸ್ಲಿಂ ಪ್ರಶ್ನೆ ಅಲ್ಲ, ಜಾತಿಯ ಪ್ರಶ್ನೆ ಅಲ್ಲ, ಮತದ ಪ್ರಶ್ನೆ ಅಲ್ಲ, ಇಲ್ಲಿ ಬಡವ ಮತ್ತು ಬಲ್ಲಿದರ ಪ್ರಶ್ನೆ. ಬಡವ ಮತ್ತು ಬಲ್ಲಿದ ಮತ್ತು ಬದುಕುವ ಸಾಯುವವನ ಪ್ರಶ್ನೆ. ಕಾಣದ ಕೈಯೆಲ್ಲವನ್ನು ಮಾಡಿಸ್ತದೆ, ಆ ಮಾಡುವ ಕೈಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿದೆ ಯಾಕೆ ಮಾಡಿಸ್ತೇನೆ ಅಂತೇಳಿ. ಅದನ್ನು ಈ ಮಾಡುವ ಈಗ ಓಕೆ ಈಗ ಇಬ್ಬರು ವಿಚಾರಕ್ಕೆ ಕೂಡ ನಾನು ಮತ್ತೆ ಬರ್ತೇನೆ. ಇದು ನಿಮ್ಮ ಹತ್ತಿರ ಒಂದು ಇಲ್ಲಿ ಸ್ಪಷ್ಟ, ಅಜಾನ್ನಿಂದಾಗಿ ಯಾವ ಹಿಂದೂಗಳಿಗೂ ತೊಂದರೆ ಅಂತ ಆಗಿಲ್ಲ. ಎಸ್, ಮೊಹಮ್ಮದ್ ಬಡ್ಡೂರ್ ಅವರು ಹೇಳೋ ಪ್ರಕಾರ ಯಾವ ಭಜನೆಯಿಂದಲೂ, ಯಾವ ಶ್ಲೋಕದಿಂದಲೂ, ಯಾವ ಅಯ್ಯಪ್ಪ ವ್ರತಧಾರಿಗಳ ಆ 48 ದಿನಗಳ ನಿರಂತರ ಏನೋ ಮೈಕ್ ಬಳಸಿ ಬೆಳಿಗ್ಗೆ ಹೇಳ್ತಾ ಇದ್ದಂಥ ಶ್ಲೋಕದಿಂದಾಗಲಿ ಮುಸ್ಲಿಮರಿಗಂತೂ ನೇರ ತೊಂದರೆ ಅಂತ ಆಗಿಲ್ಲ. ಎಸ್, ಈಗ